ಇತ್ತೀಚಿನ ದಿನಗಳಲ್ಲಿ ಮಹಿಳಾ ಸೌಂದರ್ಯ ವರ್ಧನೆಗೆ ಹೆಚ್ಚಿದ ಬೇಡಿಕೆ. ಡೈಲಿ ಲೈಫ್ ಫಾರೆವರ್ 52 ಮಂಗಳೂರು ಲೇಡೀಸ್ ಬ್ಯೂಟಿ ಅಸೋಸಿಯೇಷನ್ ಜೆಜೆ ಬ್ಯೂಟಿ ಕಿಂಗ್ ವತಿಯಿಂದ ಒಂದು ದಿನದ ಮೇಕಪ್ ಮಾಸ್ಟರ್ ತರಬೇತಿ ಶಿಬಿರ. ಇನ್ನು ತರಬೇತಿ ಶಿಬಿರ ಹೇಗಿತ್ತು ಎಂಬುದರ ವರದಿಗೆ ಈ ಸ್ಟೋರಿ ನೋಡಿ. ಹೌದು, ಇತ್ತೀಚಿನ ಆಕರ್ಷಣೀಯ ಜಗತ್ತಿನಲ್ಲಿ ಮಹಿಳಾ ಸೌಂದರ್ಯಕ್ಕೆ ಹೆಚ್ಚು ಬೇಡಿಕೆ ಇದ್ದು ಆಧುನಿಕ ಶೈಲಿಯ ಸೌಂದರ್ಯ ವರ್ಧಕಗಳ ಬಳಕೆ ಹೆಚ್ಚುತ್ತಿದೆ. ಈ ನಿಟ್ಟಿನಲ್ಲಿ ಡೈಲಿ ಲೈಫ್ ಫಾರೆವರ್ 52 ಮಂಗಳೂರು ಲೇಡೀಸ್ ಬ್ಯೂಟಿ ಅಸೋಸಿಯೇಷನ್ ಜೆಜೆ ಬ್ಯೂಟಿ ಕಿಂಗ್ ಒಂದು ದಿನದ ಮೇಕಪ್ ಮಾಸ್ಟರ್ ತರಬೇತಿ ಶಿಬಿರ ನೆರವೇರಿಸಿತು. ಶಿಬಿರವನ್ನು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಸೋಮು ಹಾಸನ್, ಜೆಜೆ ಬ್ಯೂಟಿ ಕಿಂಗ್ ಮಾಲಕರಾದ ಜೆಜೆ, ಮಂಗಳೂರು ಲೇಡೀಸ್ ಬ್ಯೂಟಿ ಅಸೋಸಿಯೇಷನ್ ಅಧ್ಯಕ್ಷೆ ಬಬಿತಾ ಶೆಟ್ಟಿ ಇತರರು ಸೇರಿ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿ ಶುಭ ಹಾರೈಸಿದರು. ಇವತ್ತು ನಮ್ಮದು ಸೆಮಿನಾರ್ ಇತ್ತು ಫಾರೆವರ್ 52 ಮತ್ತು ಮ್ಯಾಂಗ್ಳೂರ್ ಲೇಡೀಸ್ ಬ್ಯೂಟಿ ಅಸೋಸಿಯೇಷನ್ ಅವರು ಸಪೋರ್ಟಲ್ಲಿ ಮಾಡಿದ್ದೆ. ನಾವು ತುಂಬ ಒಳ್ಳೆ ಸೆಮಿನಾರ್ ಆಗಿದೆ. ಅಬೌಟ್ 200 ಮೆಂಬರ್ ಇದೆ. ಒಳ್ಳೆ ಸೆಮಿನಾರ್ ಆಗಿದೆ. ಮತ್ತು ಮೇಕಪ್ ಆರ್ಟಿಸ್ಟ್ ಸೋಮು ಹಾಸನ್ ಅಂತ ಮೇಕಪ್ ಆರ್ಟಿಸ್ಟ್ ತುಂಬ ಒಳ್ಳೆ ಹೇಳಿಕೊಟ್ಟಿದ್ದಾರೆ. ಎಲ್ಲರೂ ಖುಷಿಯಾಗಿದೆ. ಮತ್ತು ನಮಗೆ ಸಹ ತುಂಬ ಖುಷಿಯಾಗಿದೆ. ಒಳ್ಳೆ ನಮ್ಮದು ಶಾಪ್ ಜೆ ಬ್ಯೂಟಿ ಕಿಂಗ್ ಕಂಫರ್ಟ್ ಆಲ್ ಪಾರ್ಲರ್ ಐಟಮ್ಸ್, ಕಂಪ್ಲೀಟ್ ಪಾರ್ಲರ್ ಶಾಪ್, ಆಲ್ ಪ್ರೊಫೆಷ್ನಲ್ ಬ್ರ್ಯಾಂಡ್ ನಮ್ಮ ಹತ್ರ ಉಂಟು. ಮತ್ತು ಕೆಲವು ಟೈಮ್ ನಮ್ಮ ಹತ್ರ ಡಿಸ್ಕೌಂಟ್ ಎಲ್ಲ ಇರ್ತದೆ. ಒಳ್ಳೆ ಡಿಸ್ಕೌಂಟ್ ಇರ್ತದೆ. ಎಲ್ಲರೂ ಬನ್ನಿ, ನೀವು ಎಲ್ಲ ನೋಡಿ. ಪಾರ್ಲರ್ಸ್ ಐಟಮ್ಸ್, ಸೆಲೂನ್ ಐಟಮ್ಸ್, ಮೇಕಪ್ ಐಟಮ್ಸ್ ಎಲ್ಲ ಆಲ್ ಸ್ಟಾಕ್ಸ್ ವಿ ಹ್ಯಾವ್. ಖುಷಿ ಆಗ್ತಾ ಇದೆ. ಮಂಗಳೂರಲ್ಲಿ ಈ ಕ್ರೌಡು ಸೇರುತ್ತೆ, ಇಷ್ಟೊಂದು ಜನ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಕ್ರೌಡ್ನೆಲ್ಲ ತೊಗೊಂಡು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಸೊ ನನ್ನ ಸೀಕ್ರೆಟ್ ಆದಂಥ ಮುಹೂರ್ತ ಲುಕ್ಕು ಮತ್ತು ರಿಸೆಪ್ಷನ್ ಲುಕ್ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಈ ಲುಕ್ನ ನೀವು ನೋಡಿ ತುಂಬ ಖುಷಿ ಪಟ್ಟಿದ್ದೀರಾ. ಇದೇ ಥರ ನೀವು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಒಂದು ದಿನದ ಮೇಕಪ್ ಮಾಸ್ಟರ್ ತರಬೇತಿ ಶಿಬಿರದಲ್ಲಿ ರಿಸೆಪ್ಷನ್ ಲುಕ್, ಮುಹೂರ್ತ ಲುಕ್, ಪ್ರಾಬ್ಲಮೆಟಿಕ್ ಸ್ಕಿನ್ ಮತ್ತು ಇತರ ವಿಧದ ಬ್ಯೂಟಿಷಿಯನ್ ಟ್ರಿಕ್ಗಳ ಬಗ್ಗೆ ಮಾಹಿತಿ ಕಾರ್ಯಾಗಾರ ಮತ್ತು ಪ್ರಾಯೋಗಿಕ ತರಬೇತಿ ನೀಡಲಾಯಿತು. ಶಿಬಿರದಲ್ಲಿ ಜಿಲ್ಲೆಯ ಮಾತ್ರವಲ್ಲದೆ ಹೊರ ಜಿಲ್ಲೆಯಿಂದಲೂ ಒಟ್ಟು 200ಕ್ಕೂ ಅಧಿಕ ಶಿಬಿರಾರ್ಥಿಗಳು ಭಾಗಿಯಾಗಿದ್ದರು. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮಂಗಳೂರು ಲೇಡೀಸ್ ಬ್ಯೂಟಿ ಅಸೋಸಿಯೇಷನ್ ಅಧ್ಯಕ್ಷೆ ಬಬಿತಾ ಶೆಟ್ಟಿಯವರು, ಮೇಕಪ್ ಬಗ್ಗೆ ಸೋಮು ಹಾಸನ್ ಅವರು ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ನಮ್ಮ ಅಸೋಸಿಯೇಷನ್ಗೆ ಸದ್ಯ ಹೆಚ್ಚು ಮಂದಿ ಸೇರ್ಪಡೆಯಾಗುತ್ತಿದ್ದಾರೆ ಎಂದು ತಿಳಿಸಿದರು. ಬಂದಂತ ಎಲ್ಲ ನಮ್ಮ MLB ಮೆಂಬರ್ ಮತ್ತೆ ಹೊರಗಿನಿಂದ ಬಂದವರಿಗೆ ಎಲ್ಲರಿಗೂ ನಾವು ನಮ್ಮ MLB ಪರವಾಗಿ ಮತ್ತು ಕಮಿಟಿ ಪರವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ನಾವೊಂದು ಫಾರೆವರ್ 52 ಒಂದು ಬ್ರ್ಯಾಂಡ್ ಇದು ಒಂದು ಸೆಮಿನಾರ್ ಇಟ್ಟಿದ್ದೇವೆ. ಸೆಮಿನಾರ್ ಅಂತ ಹೇಳಿದರೆ ನಮಗೆ ಎಲ್ಲರಿಗೂ ಅಂದರೆ ನಮ್ಮ ಅಸೋಸಿಯೇಷನಲ್ಲಿ ಇರುವಂಥವರು ಚಿಕ್ಕ ಪಾರ್ಲರಿಂದ ಇರುವವರು ಆಗಿರುವಾಗ ನಮಗೆ ನಾವು ಅವರಿಗೆ ಒಂದು ಸ್ವಲ್ಪ ಎಜುಕೇಟೆಡ್ ಕೊಡಬೇಕು ಅವರಿಗೆ. ಯಾಕೆಂದರೆ ಈಗಿನದೆಲ್ಲ ಈಗ ಅಂತ ಬರುವಂಥ ಒಂದು ಮೇಕಪ್ ಆರ್ಟಿಸ್ಟ್ಗಳು ಒಳ್ಳೊಳ್ಳೆ ಇದು ಹೇಳಿಕೊಡ್ತಾರೆ. ಅವರನ್ನು ನಾವು ಮುಂದೆ ತರಬೇಕು. ನಾವು ಕೂಡ ಹಾಗೇನೆ ಚಿಕ್ಕ ಪಾರ್ಲರಲ್ಲೇ ಇರುವವರು, ನಮಗೆ ಸ್ವಲ್ಪ ಅದರ ಬಗ್ಗೆ ನಾವು ನಾಲೆಜ್ ಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ನಮ್ಮ ಸೋಮು ಹಾಸನ್ ಅವರನ್ನು ನಾವು ಕರೆಸಿದ್ದೇವೆ. ಭಾರಿ ಒಳ್ಳೆಯ ಮೇಕಪ್ ಆರ್ಟಿಸ್ಟ್, ತುಂಬ ಚೆನ್ನಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ ಮೇಕಪ್ ಇದು. ಅದರ ಬಗ್ಗೆ ಫಾರೆವರ್ 52 ಅಂತೇಳಿ ಅದರ ಬ್ರ್ಯಾಂಡ್ ನಿಮಗೆ ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ ಜೆಜೆ ಕಿಂಗ್ ಬ್ಯೂಟಿಯಲ್ಲಿ ಸಿಗುತ್ತೆ. ನಿಮಗೆ ಯಾವ ಥರದ್ದು ಬೇಕು ಆ ಥರದವರಲ್ಲಿ ಕರೆಸಿಕೊಡ್ತಾರೆ. ಇನ್ನು ನಮ್ಮಲ್ಲಿ ಏನಂದರೆ ನಮ್ಮ MLAಯಲ್ಲಿ ತುಂಬ ಜನ ಮೆಂಬರ್ಸ್ ಈಗ ಆಲ್ರೆಡಿ ಇದ್ದಾರೆ. ಈಗ ಕೂಡ ನಮಗೆ ಹೊಸ ಜಾಯಿನ್ ಆಗ್ತಾ ಇದ್ದಾರೆ. ನಾವು ಹೀಗೇ ಒಳ್ಳೆ ನಾವು ಸೆಮಿನಾರ್ ಮತ್ತು ಅವರಿಗೆ ಯಾವ ರೀತಿದವರಿಗೆ ಎಜುಕೇಷನ್ ಬೇಕು ಎಜುಕೇಟೆಡ್ ಆ ರೀತಿಯಲ್ಲಿ ನಾವು ಅವರಿಗೆ ಹೇಳಿಕೊಡ್ತಾ ತರಿಸಿ ನಾವು ಮಾಡಿಸ್ತೇವೆ ನಾವು. ಮತ್ತು ನಮ್ಮ MLBಯಲ್ಲಿ ನಿಮಗೆ ಯಾರಿಗೆ ಜಾಯಿನ್ ಆಗಲಿಕ್ಕೆ ಇದೆಯಾ ನಮ್ಮದಂದರೆ ದೊಡ್ಡ ಇದಲ್ಲ, ಚಿಕ್ಕ ಪಾರ್ಲರಿಂದ ಹಿಡಿದು ನಾವೆಲ್ಲ ಚಿಕ್ಕ ಪಾರ್ಲರಲ್ಲೇ ಇರುವವರು ಎಲ್ಲರನ್ನು ನಾವು ಒಂದಾಗಿ ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ನೀವೆಲ್ಲರೂ ನೀವು ಬರಬೇಕು, ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ನಾವು ಹೇಳಿಕೊಡ್ತೇವೆ. ನಮ್ಮ ಕಮಿಟಿಯವರು ಮತ್ತು ನಮ್ಮ ಅಸೋಸಿಯೇಷನ್ ಅವರು ಎಲ್ಲರಿಗೂ ಬಂದಂಥವರಿಗೆಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ. ಎಲ್ಲರಿಗೂ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮಂಗಳೂರು ಲೇಡೀಸ್ ಬ್ಯೂಟಿ ಅಸೋಸಿಯೇಷನ್ ಉಪಾಧ್ಯಕ್ಷೆ ಸುಲತಾ ಪೂಜಾರಿ, ಕೋಶಾಧಿಕಾರಿ ಸವಿತಾ ಪಿ ಶೆಟ್ಟಿ, ಸದಸ್ಯರಾದ ಮೈನಾ ಕುಳಲ್, ಇಂದಿರಾ, ಉಮಾ ರೈ, ಪ್ರತಿಭಾ ಶೆಟ್ಟಿ, ವೀಣಾಲಿ ಕೋಟ್ಯನ್, ಅಸೋಸಿಯೇಷನ್ ಲೀಗಲ್ ಅಡ್ವೈಸರ್ ಪೂರ್ಣಿಮಾ ರೈ ಮತ್ತಿತರರು ಉಪಸ್ಥಿತರಿದ್ದರು.